ಹೆಲೋ ಫ್ರೆಂಡ್ಸ್, ಇವತ್ತು ನಾವು 2ನೇ ದಿನದ ಸಫಾರಿಗೆ ಹೋಗ್ತಾ ಇದ್ದೇವೆ. ನಿನ್ನೆ ಸಾಯಂಕಾಲ ಹೋಗಿದ್ವಿ ಒಂದು 2-3 ಗಂಟೆದ ಸಫಾರಿಗೆ. ತುಂಬ ಒಳ್ಳೆ ಆ್ಯನಿಮಲ್ಸ್ ಎಲ್ಲ ಸಿಕ್ಕಿದ್ದು. ನಮಗೆ ಯಾವ್ದು ನೋಡಲಿಕ್ಕೆ ಅದೆಲ್ಲ ಸಿಕ್ಕಿದ್ದು. ಇವತ್ತು ನೋಡಬೇಕು ಯಾವ್ದು ಸಿಗ್ತದಂತ. ನಮ್ಗೆ ಇವತ್ತು 2 ಆಪ್ಷನ್ ಸಿಗಿತ್ತು. ಬೆಳಿಗ್ಗೆ ಬೇಗ 6 ಗಂಟೆಗೆ ಹೋಗಿ ಆಮೇಲೆ ಲಂಚ್ ಟೈಮಿಗೆ ಬಂದು ಮತ್ತೆ ಪುನಃ ಹೋಗಿ ಸಾಯಂಕಾಲ ಬರೋದು. ಬಟ್ ನಾವು ಅದು ಹೋಗಿ ಬರೋದು ಟೈಮ್ ವೇಸ್ಟ್ ಆಗುತ್ತೆ ಅಂತ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿನೇ ಹೊರಡ್ತಾ ಇದ್ದೇವೆ. ಇನ್ನು ಸೀದಾ ಸಾಯಂಕಾಲ ಬರೋದು, ಆಗ ನಮ್ಗೆ ಹೆಚ್ಚು ಆ್ಯನಿಮಲ್ಸ್ ನೋಡಲಿಕ್ಕೆ ಸಿಗ್ತದೆ. ಅದಕ್ಕೋಸ್ಕರ ಇವಾಗ ನಾವು ನಮ್ಮ ಲಂಚನ್ನು ಕೂಡ ಅಲ್ಲಿ ಹೋಟೆಲಲ್ಲಿ ಹೇಳಿ ಇಟ್ಟಿದ್ದೇವೆ. ಅವ್ರು ಪ್ಯಾಕ್ ಮಾಡಿ ಇಡ್ತಾರೆ. ಅದನ್ನು ತಗೊಂಡೋಗಿ ನಾವು ಲಂಚ್ ಕೂಡ ಅಲ್ಲೇ ಮಾಡ್ತೇವೆ. ಇವಾಗ ನಾವೆಲ್ಲರೂ ರೆಡಿಯಾಗಿ ಹೊರಡ್ತಾ ಇದ್ದೇವೆ. ಇಲ್ಲಿ ನೋಡ್ಬೋದು ನೀವು, ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ಇವರು ಶ್ರೇಯಾ, ಧೀರಜ್, ಹಾಗೆ ಇವರು ನಿಮಗೆ ಗೊತ್ತಾ ಇದೆ ನನ್ನ ಅಜ್ಜೆ. ಇಂಡಿಯಾದಲ್ಲಿ ಚೀತಾ ಎಕ್ಸ್ಟೆಂಟ್ ಆಗಿದೆ. ನಾನು ಇಲ್ಲಿ ಬಂದು ಫಸ್ಟ್ ಟೈಮ್ ಚೀತಾ ನೋಡೋದು. ತುಂಬ ಖುಷಿ ಆಯಿತು ನಮಗೆ. 2ನೇ ದಿನ ಕೂಡ ಚೀತಾ ನೋಡ್ಲಿಕ್ಕೆ ಸಿಕ್ಕಿತ್ತು. 2 ಚೀತಾ ಇದ್ದಿದ್ದು. ನಮ್ಮ ಡ್ರೈವರ್ ಹೇಳಿದರು ಅದು ಹಂಟಿಂಗಿಗೆ ತಯಾರಿ ಮಾಡ್ತಾ ಉಂಟಂತ. ನಮಗೆ ಹಂಟಿಂಗ್ ನೋಡ್ಲಿಕ್ಕೆ ಅಂತ ತುಂಬ ಮನಸ್ಸಿದ್ದಿತ್ತು. ನಾವು ಅದಕ್ಕೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಅದು ಕೂಡ ಹಂಟಿಂಗಿಗೆ ಹೋಯ್ತು, 2 ಕೂಡ ನಡ್ಕೊಂಡು. ನಾವು ಕೂಡ ಇನ್ನೊಂದು ರೂಟಲ್ಲಿ ಅದರ ಹಿಂದೆ ಹೋದ್ವಿ. ಆದರೆ ಅದು ಹಂಟಿಂಗ್ ಮಾಡಲಿಕ್ಕೆ ಒಂದು 2-3 ಗಂಟೆ ತಗೊಳ್ತದೆ, ಅಥವಾ ಒಂದು ಇಡೀ ದಿನ ಕೂಡ ತಾಗ್ಬೋದು. ಅದು ಹೇಳಲಿಕ್ಕೆ ಆಗೋದಿಲ್ಲ. ಅದರ ಕರೆಕ್ಟ್ ಆಹಾರ ಸಿಗೋ ತನಕ ಅದು ವೆಯ್ಟ್ ಮಾಡ್ತದೆ. ನಾವು ಕೂಡ ಸುಮಾರು ಹೊತ್ತು ವೆಯ್ಟ್ ಮಾಡಿದ್ವಿ. ಆದರೆ ನಮಗೆ ಬೇರೆ ಕಡೆ ಸಹ ಹೋಗ್ಲಿಕ್ಕಿದ್ದ ಕಾರಣ ನಮಗೆ ಅಲ್ಲಿ ಜಾಸ್ತಿ ನಿಲ್ಲಿಕ್ಕೆ ಆಗಲಿಲ್ಲ. ನಾವು ಮತ್ತೆ ಅಲ್ಲಿಂದ ಮುಂದೆ ಬೇರೆ ಕಡೆ ಹೋದ್ವಿ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ ನಂತರ ನಮಗೆ 4 ಲಯನ್ ಇದ್ದು ಗ್ರೂಪ್ ಸಿಕ್ಕಿತ್ತು. ಇಲ್ಲಿ ಮಸಾಯಿ ಮಾರದಲ್ಲಿ ಸಫಾರಿ ಮಾಡುವಾಗ ಎಲ್ಲ ಡ್ರೈವರ್ಸ್ನವರು ವಾಕಿ ಟಾಕಿಯಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಯಾರಿಗಾದ್ರೂ ಎಲ್ಲಾದ್ರೂ ಆನಿಮಲ್ಸ್ ಎಲ್ಲ ಸಿಕ್ಕಿದ್ರೆ ಅವ್ರು ಇನ್ಫಾರ್ಮ್ ಮಾಡ್ತಾರೆ ಡ್ರೈವರಿಗೆ. ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಮ್ಮ ಡ್ರೈವರಿಗೆ ಕೂಡ ಮೆಸೇಜ್ ಬಂತು, ಇಲ್ಲಿ ಲಯನ್ಸ್ ಇದು ಗ್ರೂಪ್ ಇದೆ ಅಂತ. ಮತ್ತೆ ನಾವು ಕೂಡ ಅಲ್ಲಿ ಹೋದ್ವಿ. 4 ಲಯನ್ ಇದ್ದಿದ್ದು. ಲಯನ್ಸ್ ಯಾವಾಗಲೂ 16ರಿಂದ 18 ಗಂಟೆ ಮಲ್ಕೊಂಡೇ ಇರ್ತದೆ. ನಾವು ಹೋಗುವಾಗ ಕೂಡ 4 ಮಲ್ಕೊಂಡೇ ಇದ್ದಿದ್ದು. ಅದರಲ್ಲಿ 3 ಗಂಡು ಸಿಂಹ ಇದ್ದಿದ್ದು, 1 ಹೆಣ್ಣು ಸಿಂಹ ಇದ್ದಿದ್ದು. ನಾವು ಯಾವಾಗಲೂ ಕೇಜಲ್ಲೆಲ್ಲ ಸಿಂಹಗಳನ್ನು ನೋಡ್ತೇವೆ, ಆದರೆ ಈ ಥರ ಅದರದ್ದೇ ಜಾಗಕ್ಕೆ ಹೋಗಿ ಇಷ್ಟು ಹತ್ತಿರದಲ್ಲಿ ಸಿಂಹ ನೋಡೋದಂದ್ರೆ ತುಂಬ ಖುಷಿ ಆಯಿತು ನಮಗೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಇವಾಗ ನಮಗೆ ಲಂಚ್ ಬ್ರೇಕಿಗೆ ನಿಲ್ಲಿಸಿದ್ದಾರೆ. ಇಲ್ಲೇ ಕಾಡ್ ಮಧ್ಯೆ ನಿಲ್ಲಿಸಿದ್ದಾರೆ. ಇಲ್ಲಿ ಒಂದು ಮರ ಇದೆ, ಮರದ ಕೆಳಗೆ ನಿಲ್ಲಿಸಿದ್ದಾರೆ. ಊಟ ಏನಂತ ಗೊತ್ತಿಲ್ಲ ನಮ್ಗೆ, ಈಗ ನೋಡ್ಬೇಕು. ಅವರೇ ಪ್ಯಾಕ್ ಮಾಡಿ ತಂದಿದ್ದಾರೆ. ನಮ್ಮದು ಅದು ಪ್ಯಾಕೇಜಲ್ಲೇ ಬರುತ್ತೆ. ನಾವು ಬೆಳಿಗ್ಗೆ ಪ್ಯಾಕ್ ಮಾಡಿಸ್ಕೊಂಡಿದ್ದೇವೆ. ಏನೇನಿದೆ ಅಂತ ನಾನು ತೋರಿಸ್ತೇನೆ. ಇದು ಒಂದು ಚಿಕನ್ ಸಾಸೇಜ್ ಇದೆ, ಮತ್ತು ಇಲ್ಲಿ ಚಿಕನ್ ಇದೊಂದು ಲೆಗ್ ಪೀಸ್ ಇದೆ, ಒಂದು ಬ್ರೆಡ್, ಆಮೇಲೆ ಒಂದು ಸ್ಯಾಂಡ್ವಿಚ್, ಒಂದು ಚಿಕ್ಸ್ ಪ್ಯಾಕೆಟ್, ಆಮೇಲೆ ಒಂದು ಆ್ಯಪಲ್, ಒಂದು ಬಾಳೆಹಣ್ಣು, ಇದು ಪ್ಯಾಷನ್ ಫ್ರೂಟ್ ಇದೊಂದು ಜ್ಯೂಸ್. ಇವಾಗ ನಾವು ಕೀನ್ಯಾ ತಾಂಜಾನಿಯಾ ಬಾರ್ಡರಲ್ಲಿ ಇದ್ದೇವೆ. ಈ ಕಲ್ಲು ನೋಡ್ತಿರ್ಬೋದು. ಇದರ ರೈಟ್ ಸೈಡ್ ಕೀನ್ಯಾ, ಅದರ ಲೆಫ್ಟ್ ಸೈಡ್ ತಾಂಜಾನಿಯಾ. ಇಲ್ಲಿ ತಾಂಜಾನಿಯಾದಿಂದ ಕೀನ್ಯಾಕ್ಕೆ ಮೈಗ್ರೇಷನಿಗೆ ಪ್ರಾಣಿಗಳೆಲ್ಲ ಝೀಬ್ರಾ ಮತ್ತು ವಿಲ್ಡ್ ಬೀಸ್ಟ್ ಅಂತ ಅದೆರಡು ಪ್ರಾಣಿಗಳು ಮೈಗ್ರೇಷನಿಗೆ ತಾಂಜಾನಿಯಾದಿಂದ ಕೀನ್ಯಾಕ್ಕೆ ಬರ್ತದೆ. ಅದು ರಿವರ್ ಕ್ರಾಸ್ ಮಾಡಿ ಬರ್ತದೆ. ಆ ರಿವರನ್ನು ಕೂಡ ನಾನು ತೋರಿಸ್ತೇನೆ ನಿಮಗೆ. ಇವಾಗ ನಾವು ಕೀನ್ಯಾದಿಂದ ತಾಂಜಾನಿಯಾಕ್ಕೆ ಹೋಗ್ತಾ ಇದ್ದೇವೆ. ನೋಡಿ, ಇಷ್ಟೇ ವಿದೌಟ್ ಪಾಸ್ಪೋರ್ಟ್ ನಾವು ತಾಂಜಾನಿಯಾಗೆ ಬಂದಿದ್ದೇವೆ. ಇಷ್ಟು ಚಂದ ಪ್ಲೇಸ್ ಅಂದರೆ ನಿಮಗೆ ನೋಡಿದಷ್ಟು ಎಲ್ಲ ಕಡೆ ಗ್ರೀನರಿ ತೋರ್ತದೆ. ಹಾಗೆ ಪ್ರಾಣಿಗಳು ಕೂಡ ಅಷ್ಟೇ, ಅದರಷ್ಟಕ್ಕೆ ಅವುಗಳು ಮೇಯ್ಕೊಂಡಿರ್ತವೆ. ನಾವು ಅವುಗಳಿಗೆ ಹಾರ್ಮ್ ಮಾಡಬಾರ್ದು. ಮೈಗ್ರೇಷನಿಗೆ ಪ್ರಾಣಿಗಳೆಲ್ಲ ತಾಂಜಾನಿಯಾದಿಂದ ಕೀನ್ಯಾಗೆ ಬರೋದ್ರಿಂದ ಇವರು ಬಾರ್ಡರೆಲ್ಲ ಏನು ಮಾಡಲಿಲ್ಲ ಇಲ್ಲಿ, ಯಾಕಂದರೆ ಅವುಗಳಿಗೆ ಬರಲಿಕ್ಕೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಒಂದು ಪೆಂಗು ನಮಗೆ ಬೆಳಿಗ್ಗೆಯಿಂದ ಸುಮಾರು ಪ್ರಾಣಿಗಳು ಸಿಕ್ಕಿತ್ತು. ಜಿಂಕೆ ಜಾತಿದಂತೂ ಸುಮಾರಿದೆ. ಅದನ್ನು ಸುಮಾರೆಲ್ಲ ನಮಗೆ ಹೆಸರು ಕೂಡ ಗೊತ್ತಿಲ್ಲ. ಅಂದರೆ ತುಂಬಾ ಸಣ್ಣದು ಕೂಡ ಇದೆ. ನಮಗೀಗ ಒಂದು ಲೆಪರ್ಡ್ ನೋಡಿ ಸಿಕ್ಕಿತ್ತು. ಇಲ್ಲಿ ತುಂಬಾ ರೇರ್ ಅಂತ ಇದು ಸಿಗೋದು.
ಮರದ ಮೇಲೆ ಮಲ್ಕೊಂಡಿದೆ. ಇಲ್ಲಿ ಕಾಡಿದ್ದು ಮಧ್ಯದಲ್ಲಿ ಒಂದು ಮಸಾಯ್ ಮಾರದ ಏರ್ ಸ್ಟ್ರಿಪ್ ಇದೆ. ಕಿನ್ಯಾ ಏರ್ಪೋರ್ಟಿಂದ ನೀವು ಫ್ಲೈಟಲ್ಲಿ ಡೈರೆಕ್ಟ್ ಇಲ್ಲಿ ಬರ್ಬೋದು. ನಮಗೆ ಇಲ್ಲಿ ಬ್ರೇಕಿಗೋಸ್ಕರ ನಿಲ್ಲಿಸಿದ್ದಾರೆ. ಇಲ್ಲಿ ಬೇರೆ ಯಾವುದೇ ಜಾಗ ಇಲ್ಲ ಇಲ್ಲಿ ನಿಲ್ಲಿಸಲಿಕ್ಕೆ. ಎಲ್ಲ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಮಗೆ 2 ಲಯನ್ ಸಿಕ್ಕಿದೆ ಇಲ್ಲಿ ಮರ ಹತ್ತಿ ಕುತ್ಕೊಂಡಿರುವಂಥದ್ದು. ಲಯನ್ ಮರ ಹತ್ತು ತುಂಬ ರೇರ್. ಲಯನ್ ನಮಗೆ ಬೇರೆ ಕಡೆ ಸಹ ಸುಮಾರೆಲ್ಲ ಸಿಕ್ಕಿದೆ, ಬಟ್ ಈ ಥರ ಇದು ಫಸ್ಟ್ ಸಿಗೋದು. ಇವಾಗ ನಾವು ಹಿಪ್ಪೋ ಪೂಲ್ಗೆ ಬಂದಿದ್ದೇವೆ. ಇದಕ್ಕೆ ಸೆರೆಂಗೇಟಿ ಅಂತ ಕರೀತಾರೆ ಈ ಜಾಗಕ್ಕೆ. ಅದೇ ಇಲ್ಲಿ ನದಿ ಕಾಣ್ತಿರ್ಬೋದು. ಇದು ಮಾರಾ ರಿವರ್. ಇಲ್ಲೇ ನಿಮಗೆ ಅದು ಮೈಗ್ರೇಷನಿಗೆ ಪ್ರಾಣಿಗಳೆಲ್ಲ ಕ್ರಾಸ್ ಮಾಡೋದು. ನಿಮಗೆ ಲಕ್ಕಿ ಇದ್ರೆ ಕ್ರೊಕೊಡೈಲ್ ಕೂಡ ಸಿಗ್ತದೆ ಹೇಳಿದ್ದಾರೆ. ಈಗ ನೋಡುವ ಹಿಪ್ಪೋ ಕೂಡ ಇಲ್ಲಿ ತೋರ್ತಾ ಇದೆ. ನಮ್ಮೊಟ್ಟಿಗೆ ಒಬ್ಬರು ರೇಂಜರ್ ಇದ್ದಾರೆ. ಅವರು ನಮಗೆ ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಆದರೆ ನಮ್ಮೊಟ್ಟಿಗೆ ಯಾರಾದರೂ ರೇಂಜರ್ಸ್ ಇಲ್ದಿದ್ರೆ ನಮಗೆ ಇಲ್ಲಿ ಈಚೆ ಸೈಡೆಲ್ಲ ಬರಲಿಕ್ಕಿಲ್ಲ. ಅದು ಆ್ಯಕ್ಚುಲಿ ಅಟ್ಯಾಕ್ ಮಾಡ್ತೇವೆ ಅಂತ ನಮಗೆ. ಕೆಳಗೆ ಹಿಪ್ಪೋದು ಕಾಲಿದ ಅಚ್ಚು ಕೂಡ ಇದೆ ಇಲ್ಲಿ. ಎಷ್ಟು ದೊಡ್ಡದಿದೆ ನೋಡಿ. ಲಾಸ್ಟ್ ಒಂದು 2 ವೀಕಿನ ಮೈಗ್ರೇಷನ್ ಇಲ್ಲಿ ಸ್ಟಾರ್ಟ್ ಆಗಿದೆ. ಆವಾಗ ಅದು ಕ್ರಾಸ್ ಮಾಡುವಾಗ ವಿಲ್ಡೆಬೀಸ್ಟನ್ನು ಲೆಪರ್ಡ್ ಅಟ್ಯಾಕ್ ಮಾಡಿ ಇಲ್ಲಿ ನೋಡಿ ಮರದಲ್ಲಿ ತಂದು ನೇತಾಡಿಸಿದೆ. ತೋರಿಸ್ತೇನೆ ನಿಮಗೆ. ಇವತ್ತಿದು ಸಫಾರಿ ಎಲ್ಲ ಮುಗೀತು ನಮ್ಮದು. ಇವತ್ತು ತುಂಬಾ ಒಳ್ಳೆಯದಾಯಿತು. ತುಂಬಾ ಪ್ರಾಣಿಗಳು ನೋಡ್ಲಿಕ್ಕೆ ಸಿಗ್ತವೆ. ಅದು ನಮಗೆ ಫೇವ್ರೇಟ್ ಆದದ್ದು ಚಿರತೆ ಮತ್ತು ಒಂದು ಮರದ ಮೇಲೆ ಮಲ್ಕೊಂಡಿದ್ದ ಲಯನ್ಸ್ 2. ಅಲ್ಲಿ ಝೀಬ್ರಾ, ವಿಲ್ಡೆಬೀಸ್ಟ್ ಮತ್ತು ಈ ಜಿಂಕೆ ಜಾತಿದೆಲ್ಲ ಸುಮಾರು ಟೈಪ್ಸ್ ಇದೆ. ಅದೆಲ್ಲ ತುಂಬಾ ನೋಡಲಿಕ್ಕೆ ಸಿಗ್ತದೆ. ಬಟ್ ಲಯನ್, ಎಲಿಫೆಂಟ್, ಚಿರತೆ ಇದನ್ನೆಲ್ಲ ನೀವು ಸ್ವಲ್ಪ ನೋಡಬೇಕಾಗ್ತದೆ. ನಮಗೆ ಝೂಗೆ ಹೋದಾಗ ಝೂವಲ್ಲಿ ನಮಗೆ ಪ್ರಾಣಿಗಳನ್ನು ಹಾಕಿರ್ತಾರೆ, ನಾವಲ್ಲಿಂದ ನೋಡ್ತೇವೆ ಬರ್ತೇವೆ. ಸಫಾರಿ ಅಂದರೆ ಹಾಗೆ ನಮಗೆ ಸ್ವಲ್ಪ ಪೇಷನ್ಸ್ ಇರಬೇಕು. ಪ್ರಾಣಿಗಳು ನಮಗೆ ಹೋದ ಕೂಡಲೇ ಸಿಗೋದಿಲ್ಲ, ಸ್ವಲ್ಪ ಕಾಯಬೇಕು. ಒಂದು ರೈನೋ ಒಂದು ಸಿಗಲಿಲ್ಲ ನಮಗೆ ನೋಡಬೇಕು. ನಾಳೆ ಒಂದು ಚಾನ್ಸ್ ಉಂಟು ನಮಗೆ, ಅದು ನಾಳೆ ಸಿಗ್ತದ ನೋಡಬೇಕು. ರಿಸೆಪ್ಷನ್ ಹೊರಗೆ ಒಂದು ದೊಡ್ಡ ಸಿಟ್ಟಿಂಗ್ ಏರಿಯಾ ಇದೆ. ನಾವಲ್ಲಿ ಕುತ್ಕೊಂಡಿದ್ದೇವೆ. ನಮಗೆ ಇಲ್ಲಿ ಬೇರೆ ನೆಟ್ವರ್ಕ್ ಎಲ್ಲ ಏನು ಸಿಗೋದಿಲ್ಲ. ಅದಕ್ಕೆ ಇವರು ರೆಸಾರ್ಟ್ನವರದ್ದೇ ಒಂದು ವೈಫೈ ಇದೆ. ನಾವು ಅದನ್ನೇ ಈಗ ಯೂಸ್ ಮಾಡ್ತಾ ಇದ್ದೇವೆ. ಬೆಳಿಗ್ಗೆಯಿಂದ ನಮಗೆ ಯಾವುದೇ ನೆಟ್ವರ್ಕ್ ಇರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಈಗ ಮೆಸೇಜಸ್ ಎಲ್ಲ ನೋಡ್ತಾ ಇದ್ದೇವೆ ವಾಟ್ಸಪ್ಪಲ್ಲಿ. ನನಗಂತೂ ತುಂಬ ಖುಷಿ ಆಯಿತು ಸಫಾರಿ ಮಾಡಿದ್ದು. ನಾನು ಯಾವಾಗಲೂ ಟಿ ವಿಯಲ್ಲಿ ನೋಡ್ತಿದ್ದೆ, ನಾನು ಎಣಿಸಿರಲಿಲ್ಲ ನಾನು ಈ ಥರ ಬಂದಿದ್ದೀನಿ ಲೈವ್ ಎಲ್ಲ ನೋಡ್ತೇನೆ ಅಂತ. ತುಂಬಾ ಖುಷಿ ಆಯಿತು. ನೀವು ಈ ಥರ ಫಾರಿನ್ ಕಂಟ್ರೀಸಿಗೆಲ್ಲ ಬಂದಾಗ ಸ್ವಲ್ಪ ನಾನ್ ವೆಜ್ ತಿನ್ನುವಾಗ ಸ್ವಲ್ಪ ಅಲ್ಲಿ ಬರೆದಿರ್ತಾರೆ. ಬಟ್ ಆದರೆ ಸಹ ಒಂದು ಸಲ ಎಲ್ಲ ಜಾಗ್ರತೆ ಮಾಡಿ ನೋಡಿ ತಿನ್ನಿ. ಯಾಕಂದರೆ ಇಲ್ಲಿ ಬೀಫ್, ಪೋರ್ಕ್ ಎಲ್ಲ ಸಿಗ್ತದೆ. ತಿನ್ನೋರಾದರೆ ಅಡ್ಡಿಲ್ಲ, ಬಟ್ ಯಾರು ತಿನ್ನೋದಿಲ್ಲ ಅವರು ಸ್ವಲ್ಪ ನೋಡ್ಕೊಂಡು ತಿನ್ನಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ಬ್ಲಾಗ್ಸ್. ಬಾಯ್.